ಕರ್ನಾಟಕ ಬ್ಲಡ್ ಹೆಲ್ಪ್ ಕೇರ್ ಸಂಘಟನೆದಾಗಲೂ ನೆತ್ತಿರದಾನ ಮರ್ದು ವನಸು ವಿತರಣೆ ದಂಚಿನ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಲ್ಪುನ ವಿಷಯದ ಬಗ್ಗೆ ಕೇಂದಿತ್ತ ಇನಿ ನಮ್ಮ ಜಾಲ್ ಮುಟ್ಟ ಬಿರಿಯಾರದ ವನಸನು ಆಶ್ರಮದ ಬಂಧುಲೆ ಕಂತದು ಕೊಡ್ತಿರು ಮೊಕ್ಲಿನ ಇಂಚಿತ್ತಿನ ಸಾಮಾಜಿಕ ಕಳಕಳಿತ ಸೇವಾ ಚಟುವಟಿಕೆ ನಿರಂತರ ದುಂಬಾರಿಯರು ದೇವರನ ಅನುಗ್ರಹ ಅಕ್ಲಿಗೆ ಏಪಲ ಉಪ್ಪಡ ಬಂಡದ ಸೋಮೇಶ್ವರ ಪಶ್ಚಿಮ ರಿಹಾಬ್ ಸೆಂಟರ್ ಆಶ್ರಮದ ಸಂಚಾಲಕರು ಶ್ರೀ ರೋಹಿತ್ ಸಾಂಗ್ತುಸ್ ಕರ್ನಾಟಕ ಬ್ಲಡ್ ಹೆಲ್ಪ್ ಕೇರ್ ಸಂಘಟನೆದಾಗಲಿಗೆ ಮೆಚ್ಚುಗೆದ ಪಾತ್ರ ಬಂದಿರು. ನಮಗೂ ತುಂಬ ಖುಷಿ ನಿಮ್ಮನ್ನೆಲ್ಲ ಕಂಡು. ಯಾಕೆಂದರೆ ನಿಮ್ಮ ಕೆಲಸ ಇವತ್ತೇನು ನೋಡೋದಲ್ಲ, ನಿರಂತರ ನಿಮ್ಮ ಕೆಲಸದ ಬಗ್ಗೆ ನಾನು ಕೇಳ್ತಾ ಇದ್ದೇನೆ, ನೋಡ್ತಾ ಇದ್ದೀವಿ ನಾವು. ಬಟ್ ನಿಮ್ಮನ್ನು ನಮ್ಮ ಏನು ಹೇಳ್ತೀವಿ ಹೊರಗಡೆನೇ ನಿಲ್ಲಿಸಿ ನಾನು ಮಾತಾಡ್ತಾ ಇದ್ದೇನೆ, ಕ್ಷಮಿಸಬೇಕು. ಅತಿಥಿಗಳನ್ನು ಹೊರಗೆ ಇದು ಒಳಗೆ ಕರೀಲಿಲ್ಲ, ಒಂದು ಹೌದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕಿದೆ ಆ ಉದ್ದೇಶದಿಂದ. ಮತ್ತು ನಮ್ಮಲ್ಲಿ ಅದೇ ವಯಸ್ಕರಿರೋದು, ಅದಕ್ಕೋಸ್ಕರ ನಾವು ಆದಷ್ಟು ಜಾಗ್ರತೆ ವಹಿಸಬೇಕು ಎನ್ನುವ ಉದ್ದೇಶದಿಂದ. ಮತ್ತು ಖಂಡಿತ ನೀವು ಮಾಡ್ತಿರುವಂಥ ಒಳ್ಳೆಯ ಕೆಲಸ ಅದು ನಮ್ಮ ಅಂಗಳದವರೆಗೆ ಕೂಡ ಇಲ್ಲಿ ತಲುಪಿದೆ. ಮತ್ತು ಇವತ್ತು ಏನು ನೀವು ತಂದು ಇಲ್ಲಿ ಒಪ್ಪಿಸಿದ್ದೀರಿ, ಉದಾರ ಮನಸ್ಸಿನಿಂದ ನಿಮ್ಮ ಕೊಡುಗೆಯನ್ನು ನಾವು ಸ್ವೀಕರಿಸಿದ್ದೇವೆ. ಇನ್ನು ಕೂಡ ಈ ನಿಮ್ಮ ಕೆಲಸ ಮುಂದುವರಿಲಿ, ನಿಮಗೆ ಶುಭವಾಗಲಿ ಅಂತ ನಾನು ಪಶ್ಚಿಮ ರಿಹಾಬ್ ಪರವಾಗಿ ನಿಮಗೆ ನಾನು ಶುಭ ಹಾರೈಸ್ತೇನೆ. ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಸಂಘಟನೆದ ಮುತಾಲಿಕೆಡು ಎಂದಿತ ಸದಸ್ಯರು ವಿದೇಶಡು ಉದ್ಯೋಗಡು ಒಪ್ಪುನ ದೇಳಕಟ್ಟದ ಸಹೋದರರು ನವಾಜ್ ಬೊಕ್ಕ ಸಲೀಂ ತಂಕ್ಲೆನ ಅಗಲ್ದು ಪೋಯಿನ ತಮ್ಮಲೆ ಮರ್ಹೂಮ್ BK ಇಸ್ಮಾಯಿಲ್ ನಾಟಕಲ್ ಇಂಬೆರೆನ 1 ವರ್ಷದ ನೆಂಪುಡು ಸೋಮೇಶ್ವರ ಪಶ್ಚಿಮ ರಿಹಾಬ್ ಸೆಂಟರ್ ಆಶ್ರಮದ 120 ಜನಕ್ಕೆ ಬಿರಿಯಾನಿ ವನಸ್ತ ಕೊಡುಗೆನು ಸೋಮವಾರ ಕೊಡ್ತಾರೆ. ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಸಂಘಟನೆದ ಗೌರವ ಅಧ್ಯಕ್ಷರು ನಜೀರ್ ಹುಸೇನ್ ಪಾತ್ರೊಂದು ತಂಕ್ಲೆ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಪುತ್ತೂರನ ಕೇಳಿಕೆದ ಮೇರೆಗೆ ತಂಕ್ಲೆ ಪದಾಧಿಕಾರಿ ನವಾಜರು ಮೂಲು ವನಸ್ತು ವ್ಯವಸ್ಥೆಯನ್ನು ಮಲ್ಪನ ಮೂಲಕ ತಂಕ್ಲೆ ಸಂಸ್ಥೆಗೂ ಉತ್ತೇಜನ ಕೊಡ್ತಾರೆ. ನನ್ನದು ಬಗ್ಲ ಮಾತೆಲ್ಲ ಉತ್ತೇಜನ ಕೊರಡು ಇಂಚಿನ ಬೇಲೆ ಮಲ್ಪರೆ ದೇವರು ಅನುಗ್ರಹ ಮಲ್ಪಡ ಪಣದು ಸಹಕಾರಿ ಸಾಯಿನ ಮಾತಾ ಪದಾಧಿಕಾರಿಗಳಿಗೆ ಸೊಲ್ಮೆ ಸಂದಾಯರು. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಸತ್ತಾರ್ ಭಾಯಿ ಅವರು ಹೇಳಿದ ಕಾರಣ ನಾವು ನಮ್ಮ ಗಲ್ಫಿನ ನಮ್ಮ ದೇರ್ಲಕಟ್ಟೆ ನವಾಜ್ ಭಾಯಿ ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಉತ್ತೇಜನ ಇವತ್ತು ಕೊಟ್ಟಿದ್ದಾರೆ. ಈ ಉತ್ತೇಜನವು ಇನ್ನು ಮುಂದಕ್ಕೂ ಎಲ್ಲರೂ ನಮಗೆ ಇಂಥ ಒಂದು ಉತ್ತೇಜನ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತ ನಮ್ಮ ಪಶ್ಚಿಮ ಸಿಯಾಬ್ನ ನಮ್ಮ ಅವರು ನಡೆಸ್ತಾ ಬರುವಂಥ ಈಗ ಇವರ ವ್ಯಕ್ತಿಯು ತುಂಬ ಟೈಮಿನಿಂದ ನಾವು ಕೂಡ ನೋಡ್ತಾ ಇದ್ದೇವೆ. ಅವರಿಗೆ ಇದಕ್ಕೆ ಮುಂಚೆ ಸಹ ನಾವು ಇಲ್ಲಿ ತಂದು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ನಾವು ಕೊಡಲು ನಮಗೆ ದೇವರು ಅನುಗ್ರಹಿಸಲಿ ಅಂತ ಮೊದಲನೇದಾಗಿ ನಾನು ಹೇಳ್ತೇನೆ. ಹಾಗೂ ನಮ್ಮ ಸದಸ್ಯರಾದ ಎಲ್ಲ ಬ್ಲಡ್ ವೆಲ್ಫೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಹಾಗೂ ನಮ್ಮ ಆ ಪ್ರೀತಿಯ ನವಾಜ್ ಭಾಯ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ತಂತ್ರನ ಸಂಸದ ಸದಸ್ಯರು ಇತ್ತ ವಿದೇಶದ ಉದ್ಯೋಗದ ಒಪ್ಪುನ ದೇಳಕಟ್ಟೆದ ಸಹೋದರರು ನವಾಜ್ ಬೊಕ್ಕ ಸಲೀಂ ಮೊಕ್ಲು ತಂಕ್ಲೆನ 1 ವರ್ಷದ ದುಂಬು ಕರೆದು ಪೋಯಿನ ತಮ್ಮಲೆ ಸಾಮಾಜಿಕ ಚಿಂತಕೆ ಕೊಡುಗೈದಾನಿ ಮರ್ಹೂಮ್ BK ಇಸ್ಮಾಯಿಲ್ ನಾಟಕಲ್ರೆನ ನೆಂಪುಡು ಅರೆನ ವರ್ಷಾಂತಿಕದ ಲೆಕ್ಕಡು ಇನಿ ಪಶ್ಚಿಮ ರಿಹಾಬ್ ಆಶ್ರಮದ ಅನಾಥರೆಗೂ ಪ್ರಾಯದಕ್ಲೆಗೂ ಬಿರಿಯಾನಿ ವನಸನು ತಂಕ್ಲಿನ ಮುಖಾಂತರ ಒದಗಾದರು. ಇಂದು ತಂಕ್ಲಿನ ಮನಸ್ಸಿಗೂ ಮಲ್ಲ ನೆಮ್ಮದಿ ಕೊರಪಿನ ವಿಷಯ ಪಣದು ಬ್ಲಡ್ ಹೆಲ್ಪ್ ಕೇರ್ ಸಂಘಟನೆದ ವ್ಯವಸ್ಥಾಪಕರು ಶಂಶುದ್ದೀನ್ ಬಳ್ಕುಂಜೆ ತೆರಿಪಾಯರು. ಆತ್ಮೀಯರೇ, ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ ಹೆಲ್ಪ್ ಕೇರ್ ಅಂತ ಸೂಚಿಸುವ ರೀತಿಯಲ್ಲಿ ನಮಗೆ ಒಂದೊಂದು ಬಯಸದೆ ಬರುವ ಭಾಗ್ಯಗಳು ಸಿಗ್ತವೆ. ಈಗಾಗಲೇ ನಾವು ಮೊನ್ನೆ ನಮ್ಮ ವಲಸೆ ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇವೆ. ಅದೇ ರೀತಿ ನಿನ್ನೆ ನಮ್ಮ ಒಬ್ಬ ಪ್ರವರ್ತಕರಾದಂಥ ನವಾಜ್ ದೇರ್ಲಕಟ್ಟೆ ಇವರ ಮಾವನ ವರ್ಷದ ಒಂದು ದಿವಸದಲ್ಲಿ ಅವರ ಪರವಾಗಿ ಯಾರಿಗಾದರೂ ಒಂದು ಅನ್ನ ಸಂತರ್ಪಣೆ ಮೂಲಕ ಅದನ್ನು ಮಾಡಬೇಕು, ಆಚರಿಸಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮಲ್ಲಿ ಚರ್ಚಿಸಿದಾಗ ನಮಗೆ ಪಶ್ಚಿಮ ರಿಹಾಬ್ ಅನ್ನುವಂಥ ಒಂದು ವೃದ್ಧಾಶ್ರಮದ ಬಗ್ಗೆ ಮಾಹಿತಿ ಸಿಕ್ಕಿ ಅಲ್ಲಿಗೆ ಊಟ
ಊಟದ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅದರ ಒಂದು ತುರ್ತು ಸಭೆಯನ್ನು ಮಾಡಿ ನಾವು ಅದನ್ನು ರೆಡಿ ಮಾಡಿ ಇವತ್ತು ಈಗಾಗಲೇ ಆ ಒಂದು ಪ್ರದೇಶಕ್ಕೆ 120 ಜನರಿರುವಂತಹ ಆರ್ಫೇಜ್ಗೆ ನಾವು ನಮ್ಮ ಆ ಊಟವನ್ನು ತಲುಪಿಸಿದ್ದೇವೆ. ಇದರಿಂದ ನಮಗೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗ್ತಾ ಉಂಟು. ನಾವು ಆ ಪ್ರದೇಶವನ್ನು ಹೋಗಿ ನೋಡಿದಾಗ ಅಲ್ಲಿರುವಂತಹ ಒಬ್ಬೊಬ್ಬರನ್ನು ನೋಡುವಾಗ ಬಹಳ ಬೇಸರವೂ ಕೂಡ ಇದೆ. ಯಾಕೆಂದರೆ ಪ್ರಾಯದ ವ್ಯಕ್ತಿಗಳು ಅಲ್ಲಿದ್ದಾರೆ, ಅನಾರೋಗ್ಯವಂತ ವ್ಯಕ್ತಿಗಳು ಅಲ್ಲಿದ್ದಾರೆ, ಬಹಳಷ್ಟು ಪ್ರಾಯದವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಯದ ಪೇಷಂಟ್ ಆಗಿರುವಂಥ ಅನಾರೋಗ್ಯವಾಗಿರುವಂಥ ವ್ಯಕ್ತಿಗಳೇ ಅಲ್ಲಿರುವಂಥ. ಆದ್ದರಿಂದ ಅಂತಹ ಪ್ರದೇಶಗಳಿಗೆ ಈ ರೀತಿಯ ಸವಲತ್ತುಗಳು ಖಂಡಿತವಾಗಿಯೂ ಹೋಗಲೇಬೇಕು. ಆ ಪ್ರಯುಕ್ತ ನಾವು ಸಾರ್ವಜನಿಕರಿಗೆ ಇಲ್ಲಿ ಸಾರ್ತಾ ಇದ್ದೇವೆ. ಇಂತಹ ಒಂದೊಂದು ನಾವೀಗ ನೋಡಿರುವಂಥದ್ದು 1-2 ಇಂತಹ ಹಲವಾರು ಈ ವೃದ್ಧಾಶ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೋ ಇವೆ. ಬಹಳಷ್ಟು ಕಷ್ಟಪಟ್ಟು ಇರುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಇಂತಹ ಒಂದು ಪ್ರದೇಶಗಳಿಗೆ ಈ ರೀತಿಯ ಸನ್ಮನಸ್ಸು ನವಾಜ್ ಭಾಯ್ ಅವರು ಹಾಗೂ ಅವರ ತಮ್ಮವರು ತೋರಿಸಿದಂಥ ಈ ಒಂದು ಸನ್ಮನಸ್ಸು ಪ್ರತಿಯೊಬ್ಬರು ಕೂಡ ತೋರಿಸಿದರೆ ಎಲ್ಲ ಈ ಒಂದು ವೃದ್ಧಾಶ್ರಮದಂತಹ ಅಥವಾ ನಿರ್ಗತಿಕರ ಇರುವಂತಹ ಪ್ರದೇಶಕ್ಕೆ ಆಹಾರ ಸೌಲಭ್ಯಗಳು ಖಂಡಿತವಾಗಿ ತಲುಪ್ತದೆ. ಅದೇ ರೀತಿ ಈ ಮರಣ ಹೊಂದಿದವರ ನೆನಪಿಗಾಗಿ ನಾವು ಮಾಡುವಂಥ ಸೇವೆ ಅದು ಉತ್ತಮ ಸೇವೆ ಕೂಡ ಆಗಿ ನಮಗೆ ಪರಿಣಮಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಂತಹ ಸರ್ವಶಕ್ತನಾದ ಸೃಷ್ಟಿಕರ್ತನನ್ನು ನಾವು ಮೊದಲಾಗಿ ಸ್ತುತಿಸುತ್ತಾ, ಇದಕ್ಕೆ ಸಹಕರಿಸಿದಂತಹ ನಮ್ಮ ನವಾಜ್ ದೇರ್ಲಕಟ್ಟೆಯವರು, ಅದೇ ರೀತಿ ಅವರು ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ನಮ್ಮ ಸಂಯೋಜಕರು ಕೂಡ, ಅದೇ ರೀತಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಎಲ್ಲ ನಮ್ಮ ಕಾರ್ಯನಿರ್ವಾಹಕರ ಬಳಗ, ಯಾವುದೇ ವಿಷಯದಲ್ಲಿ ನಾವು ಒಂದು ನಿರ್ಣಯವನ್ನು ತಗೊಂಡದ್ದೇ ಅದರಲ್ಲಿ ತುದಿಯ ಕಾಲಲ್ಲಿ ನಿಂತು ಬಂದು ಸಹಕರಿಸುವಂಥ ನಮ್ಮ ಸಹಪಾಠಿಗಳು ಅಥವಾ ಸಹಪ್ರವರ್ತಕರ ಬಗ್ಗೆ ಹೇಳಲು ಬಹಳ ಹೆಮ್ಮೆ ಕೂಡ ಆಗ್ತಾ ಇದೆ. ಖಂಡಿತವಾಗಿ ಇಂತಹ ಅವಕಾಶಗಳನ್ನು ಇನ್ನು ಮುಂದಕ್ಕೂ ಕೂಡ ನಾವು ಬಯಸ್ತಾ ಇದ್ದೇವೆ. ಈ ಅವಕಾಶಗಳನ್ನು ನಾವು ಸಿಕ್ಕಿದ್ದೇ ಆದಲ್ಲಿ ನಾವು ಖಂಡಿತ ಅದನ್ನು ಸದುಪಯೋಗ ಮಾಡಲಿಕ್ಕೆ ನಾವು ಪರಿಶ್ರಮ ಪಡ್ತೇವೆ. ಹಾಗೂ ಇದರೊಂದಿಗೆ ಸಹಕರಿಸಿದಂತಹ ನಮ್ಮ ವೃದ್ಧಾಶ್ರಮದ ಸಿಬ್ಬಂದಿಯವರಿಗೂ, ಅದೇ ರೀತಿ ನಮ್ಮ ಸುದ್ದಿ ಟಿವಿ ಪತ್ರಕರ್ತರಿಗೂ, ಅದೇ ತರಹ ನಮ್ಮ ಮಾಧ್ಯಮದವರೆಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾರೆ. ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ ಸಂಘಟನೆದ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಪುತ್ತೂರು ಪಾತ್ರರಂದು ತಂಕ್ಲನ ಸದಸ್ಯರು ವಿದೇಶಡಿತ್ತೊಂದು ನವಾಜ್ ಬೊಕ್ಕ ಸಲೀಂ ತಮ್ಮಲಿನ ಪುದರಡು ವನಸು ಕೊರ್ಪುನ ಆದರ್ಶ ಬೇಲೆನ್ ಮಲ್ತದಿರು ಆಶ್ರಮದ ಕ್ಲೆಗು ವನಸು ಕೊರ್ದು ಅಕ್ಲನ ಮನಸ್ಸುಗು ಖುಷಿ ಆಯ್ಲಕನೆ ದೇವೆರ್ಲ ಎಡ್ಡೆ ಬೇಲೆಗು ಅನುಗ್ರಹ ಕೊರಡು ಇಂದಕ್ಕೆ ಪ್ರಾಯೋಜಕತ್ವ ಕೊರ್ನ ನವಾಜ್ ಬೊಕ್ಕ ಸಲೀಂ ರೇಗ್ಲ ಅನುಗ್ರಹ ಮಲ್ಪಡ ಮಾಡಿ ತೆರಿಪಾಯರು. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ನಮಗೆ ನಮ್ಮ ಸಂಸ್ಥೆಯ ಒಬ್ಬ ಸ್ಪಾನ್ಸರ್, ಅಂದರೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ಒಬ್ಬ ವ್ಯಕ್ತಿ ನವಾಜ್ ಭಾಯ್ ದೇರ್ಲಕಟ್ಟೆ ಅಂತೇಳಿ ಒಬ್ಬ ಕೊಡುಗೈ ದಾನಿ. ಈಗ ನಾವು ಕೊಟ್ಟಂಥ ಒಂದು ಉದ್ದೇಶ ಅಂತ ಹೇಳಿದರೆ, BK ಇಸ್ಮಾಯಿಲ್ ನಾಟೆಕಲ್ ಎಂಬಂಥ ಒಬ್ಬ ದಾನಿ ಹೋದ ವರ್ಷ ಅವರು ತೀರಿಕೊಂಡರು. ಅವರು ಒಬ್ಬ ದಾನಿಯೇ, ಜೀವಿತಾವಧಿಯಲ್ಲೂ ಹಲವರಿಗೆ ಸಹಕಾರ ಮಾಡಿದಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವ ಉದ್ದೇಶದಿಂದ ಅವರ ಅಕ್ಕನ ಮಕ್ಕಳಾದ ನವಾಜ್ ಭಾಯ್ ದೇರ್ಲಕಟ್ಟೆ ಹಾಗೆಯೇ ಸಲೀಂ ದೇರ್ಲಕಟ್ಟೆ ಅವರು ಇದನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಯಾವ ರೀತಿ ತಮ್ಮ ಮಾವನವರು ಈ ಸಾರ್ವಜನಿಕರಿಗೆ ಒಂದು ದಾನಿಯಾಗಿದ್ದಾರೆ ಸಹಕಾರದಿಂದ, ಅದೇ ರೀತಿ ತಾವು ಕೂಡ ಆ ದಾನತ್ವವನ್ನು ಮುಂದುವರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಇವತ್ತು ಎಲ್ಲಾದರೂ ಒಂದು ಈ ವೃದ್ಧಾಶ್ರಮವಾಗಲಿ ಅಥವಾ ನಮ್ಮ ಮುಸ್ಲಿಂ ಇದರಲ್ಲಿ ಯತೀಮ್ ಖಾನ್ ಅಂತೇಳಿ ಹೇಳ್ತಾರೆ, ಅಲ್ಲಿಗಾಗಲಿ ಅಥವಾ ಯಾರಾದರೂ ನಿರಾಶ್ರಿತರಿಗಾಗಲಿ ಇವರಿಗಾಗಲಿ ಏನಾದರೂ ಒಂದು ಹೊತ್ತಿನ ಊಟವನ್ನು ಕೊಟ್ಟು ಅವರ ಹೊಟ್ಟೆಯನ್ನು ತಣಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಕೈಗೊಂಡಂಥ ಒಂದು ಕಾರ್ಯವನ್ನು ನಾವು ಹೆಚ್ಚಾಗಿ ರಕ್ತದ ಇದನ್ನು ನಾವು ಅಂದರೆ ಯಾವ ಹಾಸ್ಪಿಟಲ್ ರಕ್ತ ಕಡಿಮೆ ಇದೆ ಅಲ್ಲಿಗೆ ಬೇಕಾದಂಥ ಒಂದು ಶಿಬಿರವನ್ನು ಆಯೋಜಿಸಿಕೊಡುವಂಥದ್ದು, ಮತ್ತು ಕ್ಲಪ್ತ ಸಮಯದಲ್ಲಿ ತುರ್ತು ರಕ್ತದ ಒಂದು ಅವಶ್ಯಕತೆ ಇದ್ದಲ್ಲಿ ಅಲ್ಲಿಗೆ ದಾನಿಗಳನ್ನು ಒದಗಿಸುವಂಥದ್ದು,
ಈಗೆಲ್ಲ ನಾವು ಮಾಡುವಂಥ ಒಂದು ಇದರ ಉದ್ದೇಶ, ಇದರ ಮೂಲ ಉದ್ದೇಶನೇ ನಮ್ಮದು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ರಕ್ತದ್ದು. ಅದರ ಮಿಡ್ಲಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಅಂತ ಒಂದು ಉದ್ದೇಶ, ಕೇರ್ ಅಂತ ಹೇಳೋ ಒಂದು ಅಕ್ಷರವನ್ನು ಜೋಡಿಸಿದ್ದೇವೆ. ಅಲ್ಲಿ ರಕ್ತ ಕೊಟ್ಟ ನಂತರ, ರಕ್ತವನ್ನು ಕೊಟ್ಟು ಹೆಲ್ಪ್ ಆದ ನಂತರ ಕೇರ್ ತಗೊಳ್ಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಮಾಡಿದಂಥ ಒಂದು ಕಾರ್ಯ ಇದು. ಇದರಲ್ಲಿ ನಮ್ಮ ಎಲ್ಲ ಸಹಮಿತ್ರರು ಇದ್ದಾರೆ, ಅಂದರೆ ಪ್ರತಿಯೊಬ್ಬ ಈ ಪದಾಧಿಕಾರಿಗಳು ಇದ್ದಾರೆ. ನಮ್ಮಲ್ಲಿ ಗೌರವಾಧ್ಯಕ್ಷರು ಇದ್ದಾರೆ, ಆಮೇಲೆ ನಮ್ಮಲ್ಲಿ ಮ್ಯಾನೇಜರ್ ಇದ್ದಾರೆ, ಕ್ಯಾಂಪ್ ಇನ್ಚಾರ್ಜರ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಆಮೇಲೆ ಎಲ್ಲ ರೀತಿಯ ನಮ್ಮ ಪದಾಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದರಿಂದ ಈ ಒಂದು ನಾವು ಕೊಟ್ಟಂಥ ಈ ಒಂದು ನಮ್ಮನ್ನು ಕೊಡಲು ನಮಗೆ ಪ್ರೇರೇಪಿಸಿದಂಥ ಒಂದು ದಾನಿಗಳಿಗೂ ನೀವು ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕು. ಇನ್ನು ಮುಂದೆಯೂ ಅವರು ಕೊಡುವಾಗೆಯೂ ಅವರಿಗೆ ಒಂದು ಶಕ್ತಿ ದೇವರು ಕೊಡುವಾಗೆ ಮಾಡಬೇಕು ಅಂಥ ಒಂದು ಪ್ರಾರ್ಥನೆ ನೀವು ಬೇಡಬೇಕು. ನಮಗೂ ಹಾಗೇನೆ ಸರ್, ನಮಗೂ ಮುಂದೆಯೂ ಸಮಾಜದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ, ಹಾಗೆಯೇ ಪ್ರತಿಯೊಂದು ರೀತಿಯಲ್ಲಿ ನಿಮ್ಮ ಸಹಕಾರ ನಮಗೆ ಯಾವತ್ತೂ ಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ನಿಮಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನೀವು ನಮಗೆ ಸಹಕಾರ ಕೊಟ್ಟದಕ್ಕೆ ನಿಮಗೆ ನಾವು ಧನ್ಯವಾದಗಳು. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಅಧ್ಯಕ್ಷರು ಇಫ್ತಿಕಾರ್ ಅಹಮದ್ ಕೃಷ್ಣಾಪುರ, ನಿರ್ದೇಶಕರು ಅಲ್ಮಾಸ್ ಉಳ್ಳಾಲ್, ಲೆಕ್ಕ ಪರಿಶೋಧಕರು ಬಶೀರ್ ಮಂಗಳೂರು, ಕ್ಯಾಂಪ್ ಅಡ್ವೈಸರ್ ಮುಸ್ತಫಾ ಕೆಸಿರೋಡ್, ಕಾರ್ಯನಿರ್ವಾಹಕರು ಬಾಸಿತ್ ತೆಕ್ಕರ್, ರಾಫೀಸ್ ಕೃಷ್ಣಾಪುರ, ನಶೀಲ್ ಜಪ್ಪು, ಜಲೀಲ್ ಮಾಸ್ತಿಕಟ್ಟೆ, ಇಂಚಿತಿ ಪ್ರಮುಖರು ಮುತಾಲ್ ಕಿಡಿತೇರು. ಇದು ನೀವು ವಿಡಿಯೋ ಮಾಡ್ತಿದ್ದೀರಿ, ನಾವು ಯಾವುದೋ ಒಂದು ಪ್ರಚಾರಕ್ಕೇನಲ್ಲ. ಖಂಡಿತವಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಇನ್ನು ಮುಂದೆ ಈ ವಿಡಿಯೋವನ್ನು ನೋಡಿ ಇಂಥ ಒಂದು ಇದಕ್ಕೆ ಆರ್ಗನೈಸಿಗೆ ಬಂದು ಸಹಾಯ ಮಾಡಬೇಕಂತ ನಾನು ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ಎಲ್ಲರ ಹತ್ರ ನಾನು ಕಳಕಳಿಯನ್ನು ಕೇಳ್ಕೊಳ್ತೇನೆ. ಯಾಕೆಂದರೆ ಇದು ಒಂದು ದೂರದಲ್ಲಿರೋ ಒಂದು ಪ್ರದೇಶ, ಹಾಗಾಗಿ ಎಲ್ಲರಿಗೂ ಬರಲಿಕ್ಕೆ ಅಷ್ಟು ಕಾಂಟ್ಯಾಕ್ಟ್ ಇರೋದಿಲ್ಲ. ಈ ವಿಡಿಯೋ ಮೂಲಕ ಯಾರೆಲ್ಲ ವಿಡಿಯೋ ನೋಡ್ತಾರೆ, ಇದು ಸೋಮೇಶ್ವರ ಉಳ್ಳಾಳದ ಒಂದು ಪ್ರದೇಶ ಆಗಿರ್ತದೆ. ಇನ್ನು ಸುಮಾರು ಇಲ್ಲಿ ಒಂದು 110 ಮೆಂಬರ್ ಇದ್ದಾರೆ. ಪ್ಲೀಸ್ ಎಲ್ಲರಿಗೂ ರಿಕ್ವೆಸ್ಟ್, ಈ ವಿಡಿಯೋ ಮೂಲಕ ಅವರಿಗೆ ಸಂಪರ್ಕಿಸಿ ಪಕ್ಷಿಮ್ ರಿಹಾಬ್ ಸೆಂಟರಿಗೆ ಬಂದು ಅವರಿಗೆ ಆ ದಿನನಿತ್ಯದ ಅವರಿಗೆ ಆ ಊಟದ ವ್ಯವಸ್ಥೆ ಎಲ್ಲರೂ ಮಾಡಬೇಕಂದು ನಾನು ಬ್ಲಡ್ ಹೆಲ್ತ್ ಕೇರ್ ಪರವಾಗಿ ನಾನು ಕೇಳಿ